ಗುಡ್ಡೆಕೊಪ್ಪಲ ಮೊಗವೀರ ಸಭಾ ಆಡಳಿತ ಸಮಿತಿ ಮತ್ತು ಜೀರ್ಣೋದ್ಧಾರ ಶ್ರೀ ಸತ್ಯ ಬಬ್ಬರ್ಯ ಬಂಟ ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಯುಕ್ತ ಮುಷ್ಟಿ ಕಾಣಿಕೆ ಸಮರ್ಪಣಾ ಕಾರ್ಯಕ್ರಮ ನಡೆಯಿತು. ಶ್ರೀರಾಮಯ್ಯ ವಿದ್ವಾನ್ ರಘುಪತಿ ಭಟ್ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭ ಅಧ್ಯಕ್ಷರಾದ ಪುಂಡಲಿಕ ಹೊಸಬೆಟ್ಟು ಅವರು ಮಾತನಾಡಿ, ಗುಡ್ಡೆಕೊಪ್ಪಲದ ಆಡಳಿತ ಸಮಿತಿ ಮತ್ತು ಸದಸ್ಯರು ಭಕ್ತಿ ಶ್ರದ್ಧೆಯಿಂದ ಮುಷ್ಟಿ ಕಾಣಿಕೆ ಅರ್ಪಣೆ ಮಾಡಿದ್ದೇವೆ ಎಂದು ಅವರು ಜೀರ್ಣೋದ್ಧಾರ ಕಾರ್ಯಕ್ರಮದ ಬಗ್ಗೆ ವಿವರ ನೀಡಿದರು. ಕೊಪ್ಪಳ ಮೊಗವೀರ ಸಭಾ ಆಡಳಿತ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ಶ್ರೀ ಸತ್ಯ ಬಬ್ಬರ್ಯ ಬಂಟ ಇದರ ಜೀರ್ಣೋದ್ಧಾರ ಪ್ರಯುಕ್ತವಾಗಿ ಇವತ್ತು ಸಂಜೆ 5 ಗಂಟೆಗೆ ಮುಷ್ಟಿ ಕಾಣಿಕೆ ಸಮರ್ಪಣಾ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ಗುಡ್ಡೆಕೊಪ್ಪಲ ಮೊಗವೀರ ಸಭೆಯ ಆಡಳಿತ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಸದಸ್ಯ ಬಾಂಧವರಿಗಿಂದ ಭಕ್ತಿ ಶ್ರದ್ಧೆಯಿಂದ ಅರ್ಪಣೆ ಮಾಡಿದ್ದೇವೆ. ಹಾಗೆ ಬರುವ ಮಂಗಳವಾರ ದಿವಸ ಶ್ರೀ ಸತ್ಯ ಬಬ್ಬರ್ಯ ದೈವದರ್ಶನ ಹಾಗೂ 25 ತಾರೀಕಿಗೆ ನಮ್ಮ ಬಬ್ಬರ್ಯ ಬಂಟ ಇದನ್ನು ಜೀರ್ಣೋದ್ಧಾರದ ಸಂಕೋಚ ಮುಖಾಂತರ ಅದನ್ನು ಬಾಲಾಲಯಕ್ಕೆ ನಮ್ಮ ಪ್ರವೇಶ ಮಾಡ್ತದೆ ದೈವರು. ಅದರ ನಂತರ 10/10/2019 ಬೆಳಿಗ್ಗೆ 8:30ಕ್ಕೆ ಭೂಮಿ ಪೂಜೆ ನಡೆಯಲಿದೆ. ಈ ಸಂದರ್ಭ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಕೇಶವ್ ಕುಂದರ್, ಮಾರ್ಗದರ್ಶಕರಾದ ಕೃಷ್ಣಪ್ಪ ಸಾಲ್ಯ, ಭಾಸ್ಕರ್ ಗುರಿಕರ್, ಪ್ರಭಾಕರ್ ಪೂಜಾರಿ, ಪದ್ಮನಾಭ ಪೂಜಾರಿ, ಯಾದವ ಮೊದಲಾದವರು ಉಪಸ್ಥಿತರಿದ್ದರು.